ಸೊಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ರಾಜ್ಯ ರಾಜಧಾನಿ ಬೆಂಗಳೂರಿನ ಪುಡಪೆರೆ ಮಾಮಲ್ಲಕ್ಕಿನಿ ನಡಪಾಯಿನ ಐವೇರು ಉಗ್ರಗಾಮಿಲಿನ ನಗರ ಅಪರಾಧ ವಿಭಾಗದ ಪೊಲೀಸರು ಪತ್ತಿದ್ದರು ಒರಿ ಜೈಲಡಿತ್ತಂಡ ಬೊಕ್ಕುರಿ ಮಾಸ್ಟರ್ ಮೈಂಡ್ ತರೆತಪ್ಪಾದೆ ಬಂಧನ ಆಯ್ನ ಕ್ಲೀಡ್ ಪುಡಪೆರೆ ಸಜ್ಜಾದಿತ್ತಿನ ವಸ್ತುಲಿನ ಸ್ವಾಧೀನ ಮಲ್ತೊಂದುಂಡು ಅಕ್ಲಿಡ್ದು 7 ಪಿಸ್ತೂಲು 45 ಮರ್ದುಗುಂಡು 16 BS6 ಸೆಟ್ ಮೊಬೈಲ್ ಫೋನು ಡ್ರ್ಯಾಗರ್ ವಾಕಿ ಟಾಕಿ ಸ್ವಾಧೀನಗುದೆತ್ತೊಂದುಂಡು ಬೆಂಗಳೂರು ನಗರಡು ಈ ಚಲ್ಲು ಕಾರ್ಯಗೂ ಸಜ್ಜಾಂದಿತ್ತೇರು ದೆಕಾದು ಪಿದೈ ದೇಶುರ್ದು ಕಾಸು ಒಟ್ಟು ಮಲ್ತೊಂದಿತ್ತೆರೆಂದು ಸುದ್ದಿ ಕೊಟ್ಟುಡು ನಗರ ಪೊಲೀಸ್ ಕಮಿಷನರ್ ವಿ ದಯಾನಂದ್ ಮಾಹಿತಿ ಕೊಡ್ತೇರು ಬಂಧನಾಯಿನ ಮಾತಿರ್ಲ ಬೆಂಗಳೂರು ದಕ್ಲೆ ಹಾದುಲ್ಲೇರು ಉಗ್ರಗಾಮಿಲಿನ ಕೈ ಇತ್ತದು ಬೊರ್ಚಾಂದಿ ಕಾರ್ಯ ನಡಪವನ ಬಗಿಟ್ಟು ಮಾತ ಮಾಹಿತಿಲ ಅಕ್ಲಿಡ ದೆತ್ತೊಂದೇರು ಬೆಂಗಳೂರು ಓಲೋಲು ಪುಡಪಡುಂದು ಯೋಜನೆ ಪಾಡ್ದಿತ್ತೆರೆಂದು ಮಾಹಿತಿ ಪಿದೈ ಪಾಡ್ದೇರು ಸೈಯದ್ ಸುಹೇಲ್ ಉಮ್ಮರ್ ಜಾನಿ ಮುದಾಸಿರ್ ಬೊಕ್ಕ ಜಾಹಿದ್ ಆರೋಪಿಲು ಐವಿರ್ಲ 2017 ಕೆರ್ನ ಕೇಸ್ತ ಆರೋಪಿಲಾದಿತ್ತದು ಪರಪ್ಪನ ಅಗ್ರಹಾರ ಕೇಂದ್ರ ಜೈಲಡಿತದು ಉಗ್ರರ್ನ ಸಂಪರ್ಕೊಡಿತ್ತೆರೆಂದು ತೆರೆದು ಬೈತನು ಹೆಬ್ಬಾಳ ಪೊಲೀಸ್ ಸ್ಟೇಷನ್ ಸುತ್ತುಡು ಕಾರ್ಯಾಚರಣೆ ನಡಪಾದು ಅಕ್ಲಿನ ಪತ್ತದನಂದು ಪೊಲೀಸ್ ಕಮಿಷನರ್ ತೆರಿಪಾದರು. Bangalore City Crime Branch has been successful in preempting and preventing a possible subversive activity in Bangalore City, and we have arrested 5 accused in this connection, from whom we have been able to recover or seize 7 country-made pistols, 45 live rounds, walkie-talkie sets, dragger and 12 mobile sets. The preliminary information or the interrogation of these 5 accused who have been secured indicates that all these 5 persons, along with another person who is absconding and who is likely to be abroad now, they were involved in a murder case of 2017 in Bangalore City RT Nagar police station, and when they were inside jail under trial prisoners regarding this case, they came in contact with T. Nazir, one of the main accused in 2008 Syrian blast case, and T. Nazir, it is seems to have radicalized these individuals, especially the one who is now absconding abroad, and the person who is presently abroad, he has activated this module and he has supplied these weapons and other equipments for the purpose of carrying out certain subversive activities in Bangalore City. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಯಲ್ಲಿಡ್ದಾದು ಬರ್ಪನ 3-4 ತಿಂಗಳು ಕೆಎಸ್ಆರ್ಟಿಸಿ ಉಂತುನ ಪೋಡಿಗೆ ಉಂಡುಂದು ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ ತೋರ್ದೇರು ಒಡಿಪುಡು ಸುದ್ದಿಗುಟ್ಟುಡು ಆರು ಪಾತಿರ್ದು ಕೆಎಸ್ಆರ್ಟಿಸಿಡು ಬಜೆಟ್ ಒವ್ವೇ ವಿಶೇಷ ಅನುದಾನ ಕೊರ್ತುಜಿ ಗ್ಯಾರಂಟಿ ಯೋಜನೆಯಲ್ಲೂ ಜಾರಿ ಆಯ್ಬೊಕ್ಕ ಸಂಬಂಧಪಟ್ಟಿನ ಇಲಾಖೆದ ನಷ್ಟುನು ಎಂಚ ಭರ್ತಿ ಮಲ್ಪರಿಂದ ಆರು ಪ್ರಶ್ನೆ ಪಾಡಿಯರು ಬೇಲೆಜ್ಜಂದಿ ನಕ್ಲಿನ ಬತ್ತೇನು ದುಂಬುಕೊನೊಂದುಂಡು ಐನು ಕೊಡಿಗೆಲೇನು ಇಡೀ ಏಪ ಜನಕ್ಲೆಗೂ ಕೊಡ್ಪಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೊಕ್ಕ ಉತ್ತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿರಿಪಾವುಡುಂದು ಶೋಭಾ ಕರಂದ್ಲಾಜೆ ಪಂಡೇರು ಪ್ರಧಾನಿ ಮೋದಿಯರನ್ನ ಎದುರು ಸಾರಿ ಎದುರು ಪಕ್ಷಲು ಮಾತ ಇಂಡಿಯಾ ಪನ್ಪನ ಒಕ್ಕೂಟನು ಕಟ್ಟಿನ ಬಗೆಟ್ ಅಭಿಪ್ರಾಯ ತೆರಿಪಾಯಿನ ಶೋಭಾ ಕರಂದ್ಲಾಜೆ ದೇಶನು ಅಲ್ಪ ವರ್ಷ ಲೂಟಿ ಮಲ್ತಿನಕಲು ಒಂಜಾತೇರು ಒಂದು ಹೊಸ ಈಸ್ಟ್ ಇಂಡಿಯಾ ಕಂಪನಿ ಆತಂಡು ಒಕ್ಕೂಟಗೂ ಇಂಡಿಯಾ ಅಂದ ಪುದರ್ ಕೊರ್ನವು ಸಂವಿಧಾನಗೂ ಸರಿಯಾತು ಬರ್ಪನ ಲೋಕಸಭಾ ಓಟುಡು NDA ವರ್ಸಸ್ ಇಂಡಿಯಾ ಆತ್ ಭಾರತ ವರ್ಸಸ್ ಇಂಡಿಯಾ ಫೈಟ್ ನಡಪರೆ ಉಂಡು 2024 ಓಟುಡು NDA ಬೊಕ್ಕರ ದೇಶದ ಪೇರ್ಮೆನು ದೆರ್ತಪತ್ತನೊಂದು ಆರು ಅಭಿಪ್ರಾಯ ತೆರಿಪಾಯರು ಮಹಾರಾಷ್ಟ್ರಡು ಅಜಿತ್ ಪವಾರ್ ಕುಟುಂಬ ರಾಜಕಾರಣದ್ದು ಬೇಜರಾದ NDA ಸೇರ್ದಿಪ್ಪುಂದು ಪಂಡಿನ ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ ಕರ್ನಾಟಕಡು ಎದುರು ಪಕ್ಷದ ನಾಯಕನ ಅಜಪ್ಪು ಬೊಕ್ಕ ಬಿಜೆಪಿ ರಾಜ್ಯ ಗುರ್ಕಾರ್ಯರು ಏರಾಪೇರು ಪನ್ಪನ ಮಾಧ್ಯಮದಕ್ಲಿನ ಪ್ರಶ್ನೆಲೆಗೂ ಜವಾಬು ಕೊರಂದೆ ಜಾರಿಯರು. ಗ್ಯಾರಂಟಿಗಳನ್ನು ನಾವು ಮೊನ್ನೆಯಿಂದ ನೋಡ್ತಾ ಇದ್ದೀವಿ. ಬಸ್ ಗ್ಯಾರಂಟಿಯಲ್ಲಿ ಎಷ್ಟು ಗೊಂದಲ ಆಗ್ತಾ ಇದೆ ಮತ್ತು KSRTC ನಷ್ಟದ ಕಡೆಗೆ ಹೋಗ್ತಾ ಇದೆ. ಮುಂದಿನ 3-4 ತಿಂಗಳಲ್ಲಿ ಇಡೀ KSRTC ಎಲ್ಲ ನಿಗಮಗಳು ಕೂಡ ನಿಂತು ಹೋಗ್ತವೆ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸರ್ಕಾರ ಯಾವುದೇ ರೀತಿಯ ಒಂದು ಅದಕ್ಕೆ ಅನುದಾನವನ್ನು ಕೊಡುವಂಥ ಇದಕ್ಕೆ ಪರ್ಯಾಯವಾಗಿ ಅನುದಾನವನ್ನು ಕೊಡುವಂಥದ್ದನ್ನು KSRTCಗೆ ಮೊನ್ನೆ ಬಜೆಟಲ್ಲಿ ಮಾಡಿಲ್ಲ. ಎರಡನೇದು 200 ಯೂನಿಟ್ ವಿದ್ಯುತ್ತನ್ನು ಕೊಡ್ತೀವಿ ಅಂತ ಹೇಳಿದರು, ಅದು ಇವತ್ತಿನ ತನಕ ಆಗಿಲ್ಲ. 2,000 ರೂಪಾಯಿ ಹೆಣ್ಮಕ್ಳಿಗೆ ಕೊಡುವಂಥದ್ದು ಮತ್ತು ನಿರುದ್ಯೋಗಿಗಳಿಗೆ ಕೊಡುವಂಥದ್ದು ಇದನ್ನು ಮುಂದೂಡ್ತಾ ಇದ್ದಾರೆ. ನೋಂದಣಿ ಆಗ್ಬೋದು, ಅದು ಯಾಕೆ ಕೊಡ್ತಾರೆ? ಬಜೆಟಲ್ಲಿ ಇದಕ್ಕೆ ಎಷ್ಟು ಹಣ ಇಟ್ಟಿದ್ದೀರಿ ನೀವು? ಬಜೆಟಲ್ಲಿ ಉಳಿದಂಥ ಯೋಜನೆಗೆ ಎಷ್ಟು ಹಣ ಇಟ್ಟಿದ್ದೀರಿ? ಇದು ಮುಖ್ಯವಾಗಿರುವಂಥದ್ದು.
ಅತ್ಯಂತ ಕೆಟ್ಟದಾಗಿರುವಂಥ ಒಂದು ಬಜೆಟನ್ನು ಸಿದ್ದರಾಮಯ್ಯನವರು, ನನಗೆ ಅನಿಸುತ್ತೆ 14ನೇ ಬಜೆಟ್ ಇರ್ಬೋದು, ಅವರು ಮಂಡನೆ ಮಾಡಿದ್ದಾರೆ. ಗ್ಯಾರಂಟಿಗಳ ಬಗ್ಗೆ ಕಾಂಗ್ರೆಸ್ ಪ್ರಚಾರದ ಸಂದರ್ಭದಲ್ಲಿ ಹೇಳಿದರು, ಮೊದಲ ಕ್ಯಾಬಿನೆಟಲ್ಲಿ ನಮ್ಮ ಗ್ಯಾರಂಟಿಯನ್ನು ನಾವು ಘೋಷಣೆ ಮಾಡ್ತೀವಿ ಅಂತ. ನಾನು ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ಗೆ ಕೇಳೋಕ್ಕೆ ಇಚ್ಛೆ ಪಡ್ತೀನಿ, ನಿಮ್ಮ ಮೊದಲ ಕ್ಯಾಬಿನೆಟ್ ಯಾವಾಗ ಆಗುತ್ತೆ ಅದನ್ನು ಫಸ್ಟ್ ಹೇಳಿ. ನಿಮ್ಮ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡೋಕ್ಕೆ ಮೊದಲ ಕ್ಯಾಬಿನೆಟಲ್ಲಿ ಮಾಡ್ತೀವಿ ಅಂತ ಹೇಳಿದ್ರಿ, ಇದು ಯಾವಾಗ ಆಗುತ್ತೆ ಮತ್ತು ಯಾವಾಗ ಜನಕ್ಕೆ ಸಿಗುತ್ತೆ? ಮತ್ತು ಮೂಗಿಗೆ ತುಪ್ಪ ಹಚ್ಚಿ ಓಟು ತಗೊಂಡಿದ್ದಾಯಿತು. ಇವತ್ತು ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಅವ್ಯವಸ್ಥೆ ಕಾಡ್ತಾ ಇದೆ, ಜನ ಗೊಂದಲದಲ್ಲಿದ್ದಾರೆ. ಅಕ್ಕಿ ಯಾವಾಗ ಕೊಡ್ತೀರಿ ಗೊತ್ತಿಲ್ಲ, ಅಕ್ಕಿಯ ಬದಲು ದುಡ್ಡು ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಕೇಂದ್ರ ಸರ್ಕಾರ FCI ಅವರು ಟೆಂಡರ್ ಕರೆದ್ರೆ ಟೆಂಡರಲ್ಲಿ ನೀವು ಬಿಟ್ಟು ಮಾಡಲ್ಲ, ಇದು ನಿಮ್ಮ ನೀತಿ ಇದೆ. ಅದಕ್ಕಾಗಿ ಅನವಶ್ಯಕವಾಗಿ ಮೋದಿಯನ್ನು ದೂರೋದು ನಿಮ್ಮದು ಚಾಳಿ ಇದೆ. ಆದರೆ ಈ ಎಲ್ಲ ಗ್ಯಾರಂಟಿಗಳನ್ನು ಯಾವಾಗ ನಿಜವಾಗ್ಲೂ ಜಾರಿ ಮಾಡ್ತೀರಿ ಮತ್ತು ಆ ಸಂಬಂಧಪಟ್ಟಂತೆ ಇಲಾಖೆಗಳ ನಷ್ಟವನ್ನು ಹೇಗೆ ತುಂಬ್ತೀರಿ, ಇದನ್ನು ಕೂಡ ನೀವು ಹೇಳಬೇಕಾಗಿದೆ. ಒಟ್ರಾಸಿ ಬಸ್ ಗಿಡಪ್ಪನ ಬರಟು ಒಡಿಪು ಜಿಲ್ಲೆಡು ಖಾಸಗಿ ಬಸ್ ಸರ್ಕಾರಿ ಬಸ್ಗೂ ಗುದ್ದುದುಂಡು. ಒಡಿಪು ಕುಡ್ಲಾ ರಾಜಮಾರ್ಗದ ನಡುಟು ಈ ಸಂಗತಿ ನಡೆತದುಂಡು. ರಾಜಮಾರ್ಗಡು ಸರ್ಕಾರಿ ಬಸ್ ಕುಡ್ಲಾಡ್ದು ಒಡಿಪುಗೂ ಪೋವೊಂದಿತ್ತಂಡು. ಒಡಿಪುಡ್ದು ಕುಡ್ಲದಂಚಿ ಬರೊಂದಿತ್ತಿನ ಖಾಸಗಿ ಬಸ್ ಸರ್ಕಾರಿ ಬಸ್ಸನ್ನು ಪೀರಪಾಡೆರತು ಇನ್ನ ಬರಟು ಬಸ್ತ ಒಂಜಿ ಬರಿಕು ಗುದ್ದುದುಂಡು. ಬಸ್ತ ಕಂಡಿದ ಬರಿಟು ಕುಲ್ಲಿನಕಲು ಅಪಾಯೊಡ್ದು ಬಚಾವಾತೆರು. ಖಾಸಗಿ ಬಸ್ ಡ್ರೈವರ್ಗೂ ಜನಕ್ಕಲು ಪ್ರಶ್ನೆ ಪಾಡ್ನಾಗ ಎಂಕ್ಲೆಗೆ ಟೈಮ್ ಇಜ್ಜಿ ಅಂಚ ಬಸ್ ಗಿಡತ್ತದ ಅಂದ ಸಸಾರ ಮಲ್ತಿದ್ದೇರು. ಜವಾಬ್ದಾರಿದಂತಿನ ಡ್ರೈವರ್ಗೂ ಜನಕ್ಕಲು ಬಾರಿ ಜೋರ್ ಮಲ್ತಿದ್ದೇರು. ರಾಜ್ಯ ಸರ್ಕಾರ ಶಕ್ತಿ ಯೋಜನೆ ಜಾರಿ ಮಲ್ತಿ ಬೊಕ್ಕ ಸರ್ಕಾರಿ ಬಸ್ಲಿನ ಎದುರು ಖಾಸಗಿ ದಕ್ಕಲು ಒಟ್ಟಾರಿಸಿ ಬಸ್ ಗಿಡಪ್ಪನ ಸಂಗತಿ ಹೆಚ್ಚೊಂದುಂಡು. ಇದಕ್ಕೆ ಸಂಬಂಧಪಟ್ಟಿನಕಲು ಸರಿಯಾದ ಕಾನೂನು ಕ್ರಮ ದೆತ್ತನೊಡೊಂದು ಸಾರ್ವಜನಿಕರು ಒತ್ತಾಯ ಮಲ್ತಿದ್ದೇರು. ರಾಜ್ಯ ವಿಧಾನಸಭೆ ಅಂಗಾರೆ ತುಳು ಭಾಷೆದ ಸೊರಲಕ್ಕದಂಡು ಸ್ಪೀಕರ್ ಬೊಕ್ಕ ತುಳುನಾಡ ಶಾಸಕರು ತುಳು ಭಾಷೆಡೆ ಪಾತಿರ್ದರು. ಗುಮನ ವೈಪುನ ಸೂಚನಾ ಕಲಾಪದ ಪುರ್ತುಡು ತುಳು ಭಾಷೆಯನ್ನು ರಾಜ್ಯದ ರಡ್ಡನೇ ಅಧಿಕೃತ ರಾಜ್ಯ ಭಾಷೆ ಆದ ಘೋಷಣೆ ಮಲ್ಪರೆ ಪುತ್ತೂರು ಶಾಸಕರು ಅಶೋಕ್ ಕುಮಾರ್ ರೈ ಸರ್ಕಾರದ ಗುಮನ ವೈದ್ಯರು. ತುಳು ಭಾಷೆಡೆ ಅಶೋಕ್ ಕುಮಾರ್ ರೈ ಸದನುಡು ಪಾತಿರ್ದು ಸರ್ಕಾರದ ಗುಮನ ವೈಪುನಗ ಸ್ಪೀಕರ್ ಯುಟಿ ಕಾದರ್ಲ ತುಳು ಭಾಷೆಡೆ ಉತ್ತರ ಕೋರಿಯರು. ಈ ಪುರ್ತುಡು ಕುಡ್ಲಾ ತೆನ್ಕಾಯಿ ಶಾಸಕರು ವೇದವ್ಯಾಸ್ ಕಾಮತ್ಲ ತುಳುಟೆ ಪಾತಿರ್ದು ಅಶೋಕ್ ಕುಮಾರ್ ರೈ ಪ್ರಸ್ತಾಪಗೂ ಬೆರಿಸಾಯ ಕೊರಿಯರು. ಈ ಪೊರ್ತುಳು ವಿಚಾರದುಲೈ ಬತ್ತಿನ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ಮಂತ್ರಿ ಶಿವರಾಜ್ ತಂಗಡಗಿ ನಿಖಲು ತುಳುಟು ಪಾತಿರ್ಂಡ ಎಂಕರ್ತಾಪುಜಿ ಯಾನು ಉತ್ತರ ಕೊರ್ಪುನಿ ಎಂಚ ಅಂತ ಕೇಂಡಿರು. ತುಳು ಪಾತಿರ್ನಾಗ ಮಾತಿರ್ಲ ಕುಶಿಟ್ಟಿತ್ತೇರು. ತುಳು ಪಾತಿರ್ನಕ್ಲು ಮಾತಿರ್ನಲ ಕುಶಿಟಿಪ್ಪುನಂಚ ಮಲ್ಪುವೇರು. ಈರ್ಲ ಈ ಬಗೆಟ್ ಗಂಭೀರವಾದ ಲೆಕ್ಕಗು ದೆತ್ತೊನ್ಲೆಂದು ಪಂಡಿನ ಸ್ಪೀಕರ್ ಈರು ಕಾನೂನು ಇಲಾಖೆ ಮಾತಾ ಇಲಾಖೆಲಿನ ವರದಿಲಿನ ತರ್ಪುಡಾದು ತುಳು ಭಾಷೆನು ರಡ್ಡನೇ ಅಧಿಕೃತ ರಾಜಭಾಷೆ ಆದ ಮಲ್ಪುಲೆಂದು ಮಂತ್ರಿಯರಿಗೂ ಸೂಚನೆ ಕೊರಿಯರು. ವರದಿಲಿನ ತರ್ಪುಡಾದು ಪಿಂದೊನ್ವೆಂದು ಮಂತ್ರಿ ಶಿವರಾಜ ತಂಗಡಗಿ ಸದನುಡು ಜವಾಬ್ ಕೊರಿಯರು. ಹೇಳಿದಿರಿ ಎಲ್ಲ ವಿಚಾರ ಹೇಳಿದ ಮಂತ್ರಿ ಉತ್ತರ ಕೊಡ್ಲಿ, ಮತ್ತೆ ಸಬ್ ಕ್ವಶನ್ ನೀವು ಕೇಳಿ ಏನದಿದ್ರೆ ಸಭೆತ ಗುರಿಕರ್ರೆ ನಮ್ಮ ಪೂರ ಕುಡ್ಲದ ಅಂಚಿರ್ದು ಬರ್ಪುಣಾಗ್ಲಿ ಯಾನ್ ಲವೆ ಪಂಪನಿ ಈ ಕೇಂದ್ರ ವಿಷಯ ಪೂರ ಕೇಂದ್ರ ಇತ ಮಂತ್ರಿ ಉತ್ತರ ಕೊಡ್ತೇವೆ ಈ ರೀತಿ ಈ ಭಾಗ ಈ ಸಭೆತ ಗುರಿಕರ್ ಆತರಿ ನಂಗೆ ಮಾತೆರೆಗಳ ಒಂಜಿ ಪಾತೆರ್ನ ಅವಕಾಶ ಉಂಟು ಇತ್ತೆ ದೆಕ್ಕೆ ಮಾತೆರೆಗಳ ಇತ್ತೆ ಬೇತೆ ಬೇತೆ ಇಲಾಖೆಗೆ NOCಗೆ ಬರುತ್ತೆ ಗುರಿಕರ್ರೆ ಅಕ್ಲ NOC ಕೊರಿ ಬೆಟ್ಟಿಗೆ ಒಂಜಿ ಮಲ್ತಿಂದಾಂಡ ನಂಗೆ ದುಂಬು ಮುಲ್ಪಲ ಪಾತೆರುಳಿ ಅಲ್ಲ. ನಾನು ಏನು ಹೇಳಿದ್ದೇನೆ ಅಂತ ಹೇಳಿದ್ರೆ ಮಂತ್ರಿಗಳೇ ಒಂದ್ ನಿಮಿಷ ಮಂತ್ರಿಗಳೇ ಒಂದ್ ನಿಮಿಷ ಈಗ ತುಳು ಭಾಷೆ ಮಾತಾಡೋದಕ್ಕೆ ನಂದೇನು ವಿರೋಧ ಇಲ್ಲ. ಇಟ್ ಈಸ್ ನಾಟ್ ಇನ್ ದ ಕಾನ್ಸ್ಟಿಟ್ಯೂಷನ್ ಶೆಡ್ಯೂಲ್. ಆಯ್ತು, ಅವ್ರು ಬರ್ಕೊಳಕ್ ಆಗಲ್ಲ ಮತ್ತು ಇದು ಅಧಿಕೃತ ಭಾಷೆ ಅಲ್ಲ. ಆಯ್ತು ಸಭಾಧ್ಯಕ್ಷರೇ ಆಯ್ತು ಹೇಳಿದ್ರಲ್ಲ ಕೂತ್ಕೊಳ್ಳಿ. ಆಯ್ತು ಹೇಳಿದ್ರಲ್ಲ ಈಗ ಅಶೋಕ್ ಪಂಪೇರ್ ಇತ್ತೆ ಪಂಪೆಲ್ಲ ಅಂತ ಇತರ ಕನ್ನಡ ಪಾತ್ರದಲ್ಲಿ ಒಂದೇ ನಿಮಿಷ ಅಕ್ಲೆಗೆ ಮೂಲ ಬರ ಹೇಳಿ ಕನ್ನಡದಲ್ಲಿ ಹೇಳಿ. ಎರಡನೇ ಅಧಿಕೃತ ಭಾಷೆಯಾಗಿ ಸೇರ್ಪಡೆ ಮಾಡಿಕೊಂಡ್ರೆ ನಾವು ಮುಂದಿನ ದಿವಸದಲ್ಲಿ ಇವರು ಮಾತಾಡಬೇಡ ಅಂತ ಹೇಳಿ ನಮಗೆ ಮಾತಾಡುವ ಅವಕಾಶ ಸಿಗ್ತದೆ. ಆದ್ರಿಂದ ಮಂತ್ರಿಗಳು ಇದಕ್ಕೆ ಒಪ್ಪಿಗೆಯನ್ನು ಹೇಳಿದ್ದಾರೆ. NOC ಅನ್ನು ತಗೊಳ್ಳುವ ಮುಖಾಂತರ ತುಳುವಿಗೆ ಆದ್ಯತೆ ಕೊಡ್ತೀನಿ, ಎರಡನೇ ಅಧಿಕೃತ ಭಾಷೆಯನ್ನಾಗಿ ಘೋಷಣೆ ಮಾಡ್ತೇನೆ ಅನ್ನುವ ವಿಚಾರವನ್ನು ಹೇಳಿದ್ದಾರೆ.
ಈ ಮೂಲಕ ಇದಕ್ಕೆ ಯಾರು ಆಯ್ತು, ಅವ್ರು ಉತ್ತರ ಕೊಡ್ತಾರೆ, ವಿರೋಧ ಮಾತಾಡೋರು ಇಲ್ಲ. ಅಂದ್ರೆ ನಮ್ಮ ಮಂಗಳೂರಿನವರು ಎಲ್ಲ ಇಷ್ಟಪಡ್ತಾರೆ ಉತ್ತರ ಕೊಡ್ತಾರಲ್ಲ ಮಂತ್ರಿಗಳು. ಕನ್ನಡದಲ್ಲಿ ಮಾತಾಡಿ, ಅಲ್ಲ ಅವ್ರಿಗೆ ಕೊಟ್ಟರೆ ಅವಕಾಶ. ಕನ್ನಡ ಪಾತ್ರದಲ್ಲಿ ಒಂದು ಮಿನಿಟ್ ಅಧ್ಯಕ್ಷರೇ, ನಾನೀಗ ಕಾಯ್ತು ಕನ್ನಡದಲ್ಲೇ ಮಾತಾಡ್ತೀನಿ. ಈಗಾಗಲೇ ಈ ಹಿಂದೆ ಸುನಿಲ್ ಕುಮಾರ್ ಅವರು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದಾಗ ಕಾನೂನು ಇಲಾಖೆ NOC ಪಡ್ಕೊಂಡು, ಸಂಸದೀಯ ಇಲಾಖೆ ಕೂಡ NOC ಪಡ್ಕೊಂಡು, ಡಾಕ್ಟರ್ ಮೋಹನ್ ಅವರ ವರದಿಯನ್ನು ಪಡ್ಕೊಂಡು ಎಲ್ಲವೂ ಆಗಿದೆ. ಇನ್ನು ಕೊನೆಯದಾಗಿ ಸಚಿವರು ಕ್ಯಾಬಿನೆಟಲ್ಲಿ ಇಟ್ಟರೆ ಅಲ್ಲಿಗೆ ಒಂದು ಅವಕಾಶಗಳಾಗ್ತದೆ. ಆವಾಗ ರಾಜ್ಯದ ಅಧಿಕೃತ ಭಾಷೆಯನ್ನಾಗಿ ಎಂಕುಲ್ ತುರುಟೆ ಪಾತಿರೊಳ್ಳಿ ಅಂತ ಹೇಳುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ನೀವು ಕೂಡ ತುಳು ಭಾಷೆಯನ್ನು ಮಾತನಾಡಿಕೊಂಡೇ ಇಲ್ಲಿ ತನಕ ಬಂದಿದ್ದೀರಿ, ರಾಜ್ಯದ ಉನ್ನತ ಸ್ಥಾನದಲ್ಲಿ ಇದ್ದೀರಿ. ಅದಕ್ಕಾಗಿ ತಾವು ಕೂಡ ವಿಶೇಷವಾದ ಪ್ರಯತ್ನವನ್ನು ಮಾಡ್ತಾ, ಮಂತ್ರಿಗಳು ಕೂಡ ವಿಶೇಷವಾಗಿ ಸಹಕಾರ. ಈಗ ಮಂತ್ರಿಗಳೇ, ಈಗ ನಾನು ಕೂಡ ಹೇಳಿದಿಷ್ಟು ಎಲ್ಲರ ಪರವಾಗಿ, ಈಗ ನಾವೆಲ್ಲರೂ ಕೂಡ ತುಳು ಅಲ್ಲಿ ಮಾತಾಡೋದು ಯಾಕೆ? ಈಗ ನೋಡಿ, ಎಲ್ಲ ನೆಗಾಡ್ತಾ ಇದ್ರು, ಖುಷಿಯಿಂದ ಇದ್ರು. ಸೊ ತುಳು ಭಾಷೆ ಮಾತ್ರ ಎಲ್ಲರೂ ಖುಷಿಯಲ್ಲಿಡುವಂಥ ಕೆಲಸ ಮಾಡ್ತಾರೆ. ಅದಕ್ಕಾಗಿ ತಾವು ಕೂಡ ಇದನ್ನು ವಿಶೇಷ ಪರಿಗಣಿಸಿಕೊಂಡು ಇದರ ರಾಜ್ಯ ಅಧಿಕೃತ ಭಾಷೆ ಬಂದು ತಾವು ಕೂಡ ಅವನ ಆಸೆ ಕೊಡಬೇಕು, ನಾನು ಪ್ರಾರ್ಥನೆ ಪಡಬೇಕು ಹೇಳಲಿಕ್ಕೆ ಬಯಸ್ತೇನೆ. ಒಡಿಪುಡು ಕಡಲ ಸಿರಕ್ಲಿನ ಅಬ್ಬರಗು ಪಡ್ಡೈ ಕಡಲಡು ಮಲ್ಪೆದ ಗುಂಡಿ ಕಡಲು ಓಡ ಮುರುಕುದುಂಡು. ಓಡೊಡಿತ್ತಿನ 4 ಮೀನುಗಾರರೇನು ಬಚಾವ್ ಮಲ್ತದುಂಡು. ಕುಡ್ಲಾ ಮೂಲದ ಜೈಸನ್ ಲೋಬೋ ಯಜಮಾನಿಕೆದ ಕ್ವೀನ್ ಮೇರಿ ಪುದರ್ದ ಓಡ ಕುಡ್ಲಾಡ್ದು ಮೀನುಗಾರಿಕೆಗೆ ಪೋದಿತ್ತುಂಡು. ಮೀನು ಪತ್ತದು ವಾಪಸ್ ಕುಡ್ಲಗ ಬರಿಯರೆ ಹವಾಮಾನ ಸರಿದಂತೆ ಓಡ ಒಡಿಪು ಜಿಲ್ಲೆದ ಮಲ್ಪೆ ಬಂದರಗ ಬನ್ನಗ ಕಡಲಡು ಬಂಡೆ ಕಲ್ಲುಗ ಗುದ್ದುದುಂಡು ಎನ್ನದುಂಡು. ಓಡದ ಕೈತಲಿತ್ತಿನ 11 ಓಡದಕ್ಕಲು 4 ಮೀನುಗಾರಿಕೆ ದಕ್ಲೇನು ಬಚಾವ್ ಮಲ್ತಿದ್ದರು. 5 ಲಕ್ಷ ರೂಪಾಯಿ ಬೆಲೆ ಮೀನು ಬೊಕ್ಕ ಓಡ ಸೇರಿದು 17 ಲಕ್ಷ ರೂಪಾಯಿ ದಾತ ನಷ್ಟ ಉಂಡಾತನೊಂದು ಅಂದಾಜು ಮಲ್ತದುಂಡು. ಆಪದ್ ಬಾಂಧವ ಈಶ್ವರ ಮಲ್ಪೆ ಕಡಲಗು ಲಾಗಿದು ಕೆಲವು ಬಿಲೆ ಬಾಳುನ ವಸ್ತುಲಿನ ರಕ್ಷಣೆ ಮಲ್ತದಿರಂದು ತೆರೆದು ಬೈದನು. ஒய்யே இது பேர் என்ன? வில்சந்தி, ஜெயசீல, சிஜின், ಆಂಟನಿ, ಸಂತೋಷ್. ನಮ್ಮ ಆಳರು 2 பேರಿಂದ ಅನಿಲ್ ಮತ್ತೆ ರವಿ ಅವರು ಹೋಗಿ ನಮ್ಮ ಇಲ್ಲಿ ಭದ್ರಗಡ ಹತ್ರ ಒಂದು ದೋಣಿ ಮುಳುಗಿದೆ, ಆದ್ರೂ ಸಹ ಸೇಫ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಈಗ ಆದ್ರೂ ಸಹ ನಮ್ಗೆ ಹೋಗ್ಲಿಕ್ಕೆ ಒಂದು ದೋಣಿ ವ್ಯವಸ್ಥೆ ಇಲ್ಲ, ದೋಣಿ ತರಲಿಕ್ಕೆ ಈಗ ತುಂಬಾ ಕಷ್ಟ ಉಂಟು. ಈ ಪರಿಸ್ಥಿತಿಯಲ್ಲಿ ನಮ್ಮ ಮಲ್ಪೆ ಬಂದರಲ್ಲಿ ಯಾರಾದ್ರೂ ಇನ್ನು 5 ಜನ ನೀರಿಗೆ ಬಿದ್ರು ಆವಾಗ ಅವರು ಬಚಾವ್ ಮಾಡ್ಲಿಕ್ಕೆ ಯಾರು ಹೋಗ್ತಾರೆ? ಇದಕ್ಕೆ ಯಾರು ಹೊಣೆ? ದಯವಿಟ್ಟು ಇದಕ್ಕೊಂದು ಏನಾದ್ರು ಒಂದು ವ್ಯವಸ್ಥೆ ಆಗ್ಬೇಕು ಮಲ್ಪೆ ಬಂದರ್ನಲ್ಲಿ. ಈಗ ಏನೋ ದೋಣಿ ಹೋಗಿ ಈಗ ಅವ್ರ ಸುತ್ತ ಸುಮಾರು ಒಂದು 10 ಲಕ್ಷ ರೂಪಾಯಿ ಸುತ್ತಿದೆ. ಅದಕ್ಕೆ ಏನೋ ತರುವ ಅಂತ ಹೇಳಿ ಒಂದು ದೋಣಿ ವ್ಯವಸ್ಥೆ ಇಲ್ಲ, ಒಂದು ಬೋಟ್ನ ವ್ಯವಸ್ಥೆ ಇಲ್ಲ. ದಯವಿಟ್ಟು ಇದಕ್ಕೊಂದು ಏನಾದೊಂದು ಜಿಲ್ಲಾಡಳಿತ ಆಗ್ಲಿ ಯಾರಾದ್ರೂ ವ್ಯವಸ್ಥೆಯನ್ನು ಮಾಡ್ಬೇಕು ಇದಕ್ಕೆ. ಪಡುಪಣಂಬೂರು ಪಂಚಾಯತ್ ಸುತ್ತದ ಪುಷ್ಪರಾಜ ಅಮೀನ್ ಪಂಪನರ್ನ ಇಲ್ಲಲ್ದ ಪಿರಾದ ಉಪ್ಪುನ ಡ್ರೈನೇಜ್ ಗುಂಡಿಡು ಪೊಂಜೋನ ಪುಣ ತೋಜಿದ್ದನು. ತೀರ್ನ ಪೊಂಜೋನು ಕಲ್ಲಾಪುದ ನಾಗಮ್ಮ ಪಣ್ಣದ ಗುರ್ತ ಮಲ್ತಿದ್ದರು. ನಾಗಮ್ಮ ಕರಿನ 4 ತಿಂಗಳುಡ್ದು ದುಂಬು ಕಲ್ಲಾಪುರದು ತೋಜಂದೆ ಆತಿರಂದು ತಿರಿದು ಬೈದನು. ಇಲ್ಲಲ್ದ ಯಜಮಾನಿರು ಪುಷ್ಪರಾಜ ಅಮೀನ್ ಬೊಂಬಾಯಿ ಹಿಡಿತದು ಏಪಾಂಡಲ್ ಅವರ ಊರಿಗೆ ಬರೋಂದುಪ್ಪೇರು. ಇತ್ತೆ ಊರಿಗೆ ಬತ್ತದಿತ್ತದು ಇಲ್ಲಲ್ದ ಪಿರಾದ ಡ್ರೈನೇಜ್ ಗುಂಡಿಡು ಪುಣ ಇತ್ತಿನ ತೂದು ಮುಲ್ಕಿ ಪೊಲೀಸರಿಗೆ ಮಾಹಿತಿ ಕೊಡ್ತೇರು. ಪುಣ ಮಡಿತಿನ ರೀತಿಡಿತದು ಸಂಶಯಲೆಗ ಕಾರಣ ಆತಂಡು. ಡ್ರೈನೇಜ್ ಗುಂಡಿದ ಮಿತ್ತು ತಗಡು ಶೀಟ್ ದೀದಿತ್ತದು ಕಾರ್ ಜಾರದ ಉಲಾಯ್ ಬೂರ್ದಿಪ್ಪೊಂದು ಸಂಶಯ ತಾಳುಂಡಲ್ಲ. ಎಲ್ಲಿ ಡ್ರೈನೇಜ್ ಗುಂಡಿದ ಉಲಾಯ್ ಪೊಂಜೋ ಬೂರ್ನ ಬಗಿಟ್ಟು ಸಂಶಯ ಉಂಡು. ಮುಲ್ಕಿ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದೇರು.
ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಕುಡ್ಲಾ ತಾಲೂಕು ಘಟಕದ ನಿಲಿಟ್ ಅಂಗಾರೆ ಕುಡ್ಲಾ ಬಲ್ಮಠದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿದ ಪ್ರೌಢಶಾಲಾ ವಿಭಾಗಗಳು ಸಾಧನಾ ಸಂಭ್ರಮ 2022-23 ಕಾರ್ಯಕ್ರಮ ನಡೆದರು. ಸಂಘದ ಗುರುಕಾರ್ಯರು ಬಿ ರಾಘವೇಂದ್ರ ರಾವ್ ಎದ್ಕೊಂಡರು. ಕಾರ್ಯಂತರು ವಾಸುದೇವರಾವ್ ಕುಡುಪು ಸುರುತಪಾತೆರ ಪಂಡಿರು. ರಾಜ್ಯ ಪ್ರಾಥಮಿಕ ಶಿಕ್ಷಣ ಇಲಾಖೆ ಬೆಂಗಳೂರದ ನಿರ್ದೇಶಕರು ಪ್ರಸನ್ನ ಕುಮಾರ್ ಬೊಕ್ಕ ಬಿನ್ನಿರು ಸೇರಿದು ಸಾಧನ ಸಂಭ್ರಮ ಉದಿಪನಾಡ್. ಪ್ರಸನ್ನ ಕುಮಾರ್ ಪಾತಿರ್ದು ಶಾಲೆಡು ಗುಣಮಟ್ಟದ ಬರವು ತಿಕ್ಕೊಡುಂದಾಂಡ ಜೋಕುಲು ಗ್ರಂಥಾಲಯದ ಇಡೀ ಪ್ರಯೋಜನದೆತನುಡು ಗುಣಮಟ್ಟದ ಬರವುಗೂ ಗ್ರಂಥಾಲಯನೇ ಮುಖ್ಯ ಆಧಾರ ಆದಿಪುಡುಂದು ಪಂಡಿರು. ಡಿಡಿಪಿಐ ದಯಾನಂದ ಆರ್ ನಾಯಕ್ ಪಾತಿರ್ದು ಎಡ್ಡೆಪ್ಪು ಬಯಕೇರು. ಶಾಲಾ ಶಿಕ್ಷಣ ಇಲಾಖೆ ಉತ್ತ ನಿರ್ದೇಶಕರು ರಾಜಲಕ್ಷ್ಮಿ ಮಲ್ಲಬಿನ್ನಿರಾದಿತ್ತರು. ಕುಡ್ಲಾ ಉತ್ತರ ವಲಯದ ಶಿಕ್ಷಣಾಧಿಕಾರಿ ಜೇಮ್ಸ್ ಕುಟ್ಟಿನೋ, ಕ್ಷೇತ್ರ ಸಮನ್ವಯಾಧಿಕಾರಿ ಉಸ್ಮಾನ್, ಕನ್ನಡ ಸಾಹಿತ್ಯ ಪರಿಷತ್ದ ದುಂಬುದ ಜಿಲ್ಲಾ ಗುರುಕಾರ್ಯರು ಪ್ರದೀಪ ಕುಮಾರ ಕಲ್ಕೂರ, ಸುರತ್ಕಲ್ ವಿದ್ಯಾದಾಯಿನಿ ಪ್ರೌಢಶಾಲೆದ ಸಂಚಾಲಕರು ಸುಧಾಕರ್ ರಾವ್ ಪೇಜಾವರ, ಮಲಬಾರ್ ಗೋಲ್ಡ್ ನಿರ್ದೇಶಕರು ವಿ ಕರುಣಾಕರನ್, ಎಸ್ಎಲ್ ಶೇಟ್ ಡೈಮಂಡ್ ಹೌಸ್ ಲಿಡಿ ಹಿಲ್ದ ಎಂ ರವೀಂದ್ರ ಶೇಟ್, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಒತ್ತು ಗುರ್ಕಾರ್ಯರು ಸ್ಟ್ಯಾನಿ ತಾವ್ರೋ, ದಕ್ಷಿಣ ಕನ್ನಡ ಜಿಲ್ಲಾ ಗುರ್ಕಾರ್ಯರು ಮೊಹಮ್ಮದ್ ರಿಯಾಸ್, ಒತ್ತು ಗುರ್ಕಾರ್ದಿ ಮಮತಾಜಿ ಐತಾಳ್ ಪಾಲ್ದೆತ್ತೊಂಡರು. ಉತ್ತರ ವಲಯಡು 10ನೇ ಕ್ಲಾಸ್ ಪರೀಕ್ಷೆಡು ಹೆಚ್ಚ ಮಾರ್ಕ್ ಎತ್ತಿನಕ್ಲೆಗ್ 100% ಪಾಸೈನ ಶಾಲೆದ ಮುಖ್ಯಸ್ಥರಿಗೂ ಸೇವೆ ಅಕೇರಿಯಾಯಿನ ಬರವು ಕಲ್ಪನಕ್ಲೆಗ್ ಬೊಕ್ಕ ಸಾಧಕಿರಿಗೆ ತಮ್ಮನದ ಮರ್ಯಾದೆ ಮಲ್ತೆರು. ಕನ್ನಡ ಮಾಧ್ಯಮಡು ಕಲ್ತಿನ 25 ಸರ್ಕಾರಿ ಶಾಲೆದ ಜೋಕ್ಲೆಗ್ ಬೊಕ್ಕ ಅನುದಾನದ ಶಾಲೆದ ಸುರುತ್ತ ಸ್ಥಾನ ಪಡೆಯಿನ ಜೋಕ್ಲೆಗ್ ಮರ್ಯಾದೆ ಪಣವದ ಒಟ್ಟುಗೂ ಮರ್ಯಾದೆ ಸಂದಾಯರು. ಸಂಘದ ಕಾರ್ಯಂತರು ಚಿತ್ರಶ್ರೀ, ಸಂಘಟನಾ ಕಾರ್ಯಂತರು ಅಬ್ದುಲ್ ಖಾದರ್ ಬೊಕ್ಕ ಸದಸ್ಯರು ಪಾಲ್ದೆತ್ತೊಂಡರು. ಶಾಲೆಗಳ ಶಿಕ್ಷಕರಿಗಾಗಲಿ ವಿದ್ಯಾರ್ಥಿಗಳಾಗಿರಲಿ ಅವರಿಗೆ ದಾನಿಗಳೇ ಜೀವಾಳ ಅಂತ. ಸೊ ಈ ಸಂದರ್ಭದಲ್ಲಿ ಕಳೆದ ವರ್ಷದಲ್ಲಿ ನಮ್ಮ 2 ಸರ್ಕಾರಿ ಶಾಲೆಗಳಿಗೆ ಅವರು ಪ್ರೊಜೆಕ್ಟರ್ಗಳನ್ನು ದೇಣಿಗೆಯಾಗಿ ಕೊಟ್ಟಿದ್ದಾರೆ. ಈ ವರ್ಷನೂ 2 ಶಾಲೆಗಳಿಗೆ ಕಂಪ್ಯೂಟರ್ ಕೊಡುವಂಥ ಯೋಜನೆ ಅವರಲ್ಲಿದೆ. 1 ಶಾಲೆಗೆ ಅವರು ಆಲ್ರೆಡಿ ಕಂಪ್ಯೂಟರ್ಗಳನ್ನು ದಾನವಾಗಿ ಕೊಟ್ಟಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಅವರ ಸಾಮಾಜಿಕ ಕಳಕಳಿಯನ್ನು ನಾನು ಗೌರವಿಸ್ತೇನೆ. ಸೊ ಈಗ ಫಲಿತಾಂಶದಲ್ಲಿ ಮಾತ್ರ ಅಲ್ಲ, ಫಲಿತಾಂಶ 2 ರೀತಿಯಲ್ಲಿ ನಮ್ಮಲ್ಲಿ ನಿರ್ಧಾರ ಆಗ್ತದೆ. ಒಂದು ವಿದ್ಯಾರ್ಥಿಗಳ ಆ್ಯಕ್ಚುಯಲ್ ಕಲಿಕೆ ಏನಿದೆ ಅದರ ಮೇಲೆ ಕೊಂಡು, ಇನ್ನೊಂದು ಶಾಲೆಗಳ ಗುಣಮಟ್ಟದ ಕಲಿಕೆ. ಆ ಗುಣಮಟ್ಟದ ಕಲಿಕೆಯಲ್ಲೂ ಸಹ ನಮ್ಮ ಫಲಿತಾಂಶ ಭಾಳಷ್ಟು ಉತ್ತಮವಾಗಿ ಇದೆ. ಮಕ್ಕಳಿಗೆ ಮೌಲ್ಯ ಶಿಕ್ಷಣವನ್ನು ಕೊಡ್ತಾ ಈಗದ ಪರಿಸ್ಥಿತಿ ಅಲ್ಲ, 100ಕ್ಕೆ 100% ವ್ಯವಸ್ಥೆ ಅಲ್ಲ. ನನಗೆ ತಿಳಿದ ಹಾಗೆ ಈ ವಿದ್ಯಾದೇಗುಲದ ಪರಿಸರದಿಂದ, ಮಂಗಳೂರಿನ ಎಲ್ಲ ವಿದ್ಯಾದೇಗುಲದ ಪರಿಸರಗಳು ಹಾಗೆ ಅತ್ಯದ್ಭುತವಾದಂಥ ಶೈಕ್ಷಣಿಕ ಕ್ಷೇತ್ರಗಳು. ಉತ್ತಮ ಭಾರತದ ನಾಗರಿಕರನ್ನು ಅವರು ಕೊಡ ಮಾಡಿದ್ದು ಈ ದೃಷ್ಟಿಯಿಂದ ಡಾಕ್ಟರ್ ಶಾಸ್ತ್ರಿಯವರಿಂದ ಮೊದಲುಗೊಂಡು ದೊಡ್ಡ ದೊಡ್ಡ ವ್ಯಕ್ತಿಗಳು ಕಲಿತಂತಹ ಒಂದು ಸ್ಥಳ ಇದು. ಶಿಕ್ಷಣ ಅಂತ ಹೇಳಿದರೆ ಅದು ಕೇವಲ ಕಲಿಕೆ ಅಲ್ಲ, ಅಂಕ ಗಳಿಸುವಂಥ ಯಂತ್ರಗಳನ್ನಾಗಿ ನಮ್ಮ ಮಕ್ಕಳನ್ನು ಮಾರ್ಪಡಿಸುವಂಥದ್ದಲ್ಲ. ನಮ್ಮ ಮಕ್ಕಳು ಜ್ಞಾನವಂತರಾಗಿ ಸಾಧನಾ ವ್ಯಕ್ತಿತ್ವದೊಂದಿಗೆ ವ್ಯಸನ ಮುಕ್ತವಾಗಿ ಕರ್ಮತತ್ವದೊಂದಿಗೆ ಬದುಕನ್ನು ಕಟ್ಟಿಕೊಂಡಾಗ ಅವರು ತಮಗೆ ತಾವು ಬೆಳಕಾಗುವುದಲ್ಲ, ನಾಡಿಗೆ ಬೆಳಕಾಗ್ತಾರೆ. ಆ ನಾಡಿಗೆ ಬೆಳಕಾಗುವುದರಲ್ಲಿ ಮಹತ್ತರವಾದಂಥ ಪಾತ್ರ ಪ್ರಥಮವಾಗಿ ಹೆತ್ತ ತಾಯಿಗಾದರೆ, ತದನಂತರ ಆ ದೊಡ್ಡದಾದಂಥ ಮಹಾನ್ ಭಾಗ್ಯ ಲಭಿಸುವಂಥದ್ದು ನೀವುಗಳಿಗೆ, ಗುರುವೃಂದಕ್ಕೆ. ಮಹಾಭಾಗ್ಯವಂತರು. ಜೀವನ ನಿರ್ವಹಣೆಗಾಗಿ ಗುರುವೃಂದವನ್ನು ನೀವು ಸ್ವೀಕರಣೆ ಮಾಡಿದ್ದಿದ್ದರೂ ಭಗವಂತ ನಿಮಗೆ ಬಹಳ ದೊಡ್ಡದಾದಂಥ ಒಂದು ಅವಕಾಶ. ಅಧ್ಯಾಪಕ ಬಂಧುಗಳು ಯಾವುದೇ ಪ್ರದೇಶಕ್ಕೂ ಕಿಸೆಯಲ್ಲಿ ಏನು ಇಲ್ಲದೆ ಹೋಗ್ಬೋದು. ಯಾಕಂದರೆ ಅಮೇರಿಕದಲ್ಲಿ ಹೋಗಿ ವಿಮಾನದಲ್ಲಿ ಇಳಿದ್ರು ನಮಸ್ತೆ ಸರ್ ಅಂತ ಬರುವಂಥ ದೊಡ್ಡ ವರ್ಗ ಇರ್ತದೆ. ಬಹಳ ಭಾಗ್ಯವಂತರು. ಒಂದು ಮನೆ ಹೋಗಿದ್ದೆ ನಾವು, ಒಬ್ಬ ವಿದ್ಯಾರ್ಥಿನಿ ಮನೆಗೆ. ಸಿದ್ದಾಪುರ ತಾಲೂಕಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿನಿ ಹುಡುಗಿ. ದೊಡ್ಡವಳಾದಮೇಲೆ ನೀನು ಏನು ಮಾಡಬೇಕು ಅಂತಿದ್ಯಾ, ಏನು ಸಾಧನೆ ಮಾಡಬೇಕು ಅಂತಿದ್ಯಾ ಅಂತ ಕೇಳಿದೆ. ಏನು ಯೋಚನೆ ಮಾಡಿದಾಗ ತಕ್ಷಣ ಹೇಳ್ತೀನಿ, ಏನಪ್ಪ ಅಂದರೆ, ಸರ್ ಮುಂದೆ ನಾನು ದೊಡ್ಡವಳಾದಮೇಲೆ ಏನಾಗ್ತೀನಿ ಏನು ಬಿಡ್ತೀನಿ ಅಂತ ನನಗೆ ಗೊತ್ತಿಲ್ಲ, ಆದರೆ ನನಗೆ ನೀವು ಪ್ರೇರಣಾ ಅಂತ ಒಂದು ತರಬೇತಿ ಮಾಡ್ತಾರೆ, ತುಂಬ ವಿಶೇಷ. ಆ ಪ್ರೇರಣಾ ತರಬೇತಿ ಹೆಸರಿಗೆ ತಕ್ಕಂಗೆ ಬಹುಶಃ ಯಾವ ಜಿಲ್ಲೆಯಲ್ಲೂ ನಾನು ಕೇಳಲಿಲ್ಲ, ಬಹುಶಃ ನೀವು ಕೇಳಿರ್ಲಿಕ್ಕಿಲ್ಲ. ಈ ಸಂಭವನೀಯ ರ್ಯಾಂಕ್ ಬರ್ತಕ್ಕಂಥ ಮಕ್ಕಳಿಗೆ ತರಬೇತಿ ಮಾಡ್ತಾರೆ. 625ಕ್ಕೆ 625 ಮಾರ್ಕ್ಸ್ ಪಡಿತಕ್ಕಂಥದಕ್ಕೆ ಬೇಕಾಗಿರೋ ರೀತಿಯಲ್ಲಿ ಲೈಬ್ರರಿ ಇರಬೇಕು, ಲೈಬ್ರರಿ ಎಲ್ಲರ ಬುಕ್ಸ್ ಆಗಿರಬೇಕು, ಅಲ್ಲಿರ್ತಕ್ಕಂಥ ಮೆಟೀರಿಯಲ್ ಆ ರೀತಿಯಲ್ಲಿ ಸಿಗಬೇಕು.
ನಾನು ಎಲ್ಲಿ ಆ 100 ಮಾರ್ಕ್ಸ್ ಕಡಿಮೆ ಆಗ್ತಾ ಇದೆ, ಆ ಕಡಿಮೆ ಆಗ್ತಕ್ಕಂಥ 1-2 ಮಾರ್ಕ್ಸನ್ನು ಹೇಗೆ ತೆಗಿಬೇಕು ಅಂತ ಅಲ್ಲಿಗೆ ಬೇಕಾಗಿರೋ ಮೆಟೀರಿಯಲ್ ಅದರಲ್ಲಿ ಸಿಗ್ಬೇಕು ನನಗೆ ಅಂತ ಲೈಬ್ರರಿ ಇರಬೇಕು ಶಾಲೆಯಲ್ಲಿ ಅಂತ ನೀವು ಹೇಳಿದ್ರಿ. ಆದರೆ ನಮ್ಮ ಶಾಲೆಯಲ್ಲಿ ಇರತಕ್ಕಂಥ ಲೈಬ್ರರಿ ಸುಮಾರು 25-30 ವರ್ಷ 40 ವರ್ಷಗಳ ಹಿಂದಿನ ಪುಸ್ತಕಗಳು, ಔಟ್ಡೇಟೆಡ್ ಪುಸ್ತಕಗಳು ಇದ್ದಾವೆ. ಆ ಪುಸ್ತಕಗಳಲ್ಲಿ ಯಾವುದೂ ಸಹ ಒಂದೇ ಒಂದು ಮಾರ್ಕ್ಸು ನಮಗೆ SLC ಫಲಿತಾಂಶಕ್ಕೆ ಹೆಲ್ಪ್ ಆಗಲ್ಲ. ಅಂಥ ಪುಸ್ತಕ ತುಂಬಿಬಿಟ್ಟಿದೆ ನಮ್ಮ ಹಳೆಯ ಲೈಬ್ರರಿ, ತುಂಬ ಅಪ್ಡೇಟೆಡ್ ಲೈಬ್ರರಿ ಇಲ್ಲ. ಅದಕ್ಕೆ ನಾವು ದೊಡ್ಡವಳಾದಮೇಲೆ ಈ ಶಾಲೆಗೆ ಒಂದು ಒಳ್ಳೆ ಲೈಬ್ರರಿನ ಕೊಡಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ ಅಂತ ಅವ್ರಿಗೆ ಹೇಳುತ್ತೆ. ಆ ಲೈಬ್ರರಿ ಹೆಂಗಿರಬೇಕು ಅಂತ ಅವ್ರಿಗೆ ಹೇಳುತ್ತೆ ಅಂತಂದರೆ, ನನಗೆ ಮ್ಯಾಥಮೆಟಿಕ್ಸ್ನಾಗೆ ಸೈನ್ಸ್ನಾಗೆ ವಿಶೇಷವಾಗಿ ಅಪ್ಲೈಡ್ ಓರಿಯೆಂಟೆಡ್ ಕ್ವಶನ್ಸ್ ತುಂಬ ಬರುತ್ತೆ ವಿಜ್ಞಾನದಲ್ಲಿ. ಆ ಅಪ್ಲೈಡ್ ಓರಿಯೆಂಟೆಡ್ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು ಅಂತಂದರೆ ನನ್ನ ಕೈಯಲ್ಲಿ ದುಡ್ಡು ಕೊಟ್ಟು ಕೊಂಡ್ಕೊಂಡು ಬಂದು ಓದಲಿಕ್ಕೆ ಬೇಕಾಗಿರ್ತಕ್ಕಂಥವಷ್ಟು ದುಡ್ಡಿಲ್ಲ. ನಮ್ಮ ಲೈಬ್ರರಿಯಲ್ಲಿ ಬಂದು ನೋಡೋಣ ಅಂತಂದರೆ ಯಾವುದೇ ಒಂದು ಸಂಸ್ಥೆ, ಒಳ್ಳೆ ವೆಲ್ ಟು ಡೂ ಸಂಸ್ಥೆ ಗೈಡ್ ಇಲ್ಲ. ಹಾಗಾಗಿ ನನಗೆ ತುಂಬ ಕಷ್ಟ ಆಗ್ತಾಯಿದೆ. ಆ ಥರದ್ದೇ ನಾನು ಸೋರ್ಸನ್ನು ಶಾಲೆಯಲ್ಲಿ ಇಡಬೇಕು ಅಂತ ತೀರ್ಮಾನ ಮಾಡಿ ನಾನು ಒಂದು ಒಳ್ಳೆ ಲೈಬ್ರರಿ ಮಾಡ್ಕೊತಿದ್ದೇನೆ. ಪ್ರತಿ ಶಾಲೆಯಲ್ಲಿ ಲಭ್ಯ ಇರತಕ್ಕಂಥ ಅನುದಾನದಲ್ಲಿ ಬರೀ SSLC ಮಕ್ಕಳಿಗೆ ಮಾತ್ರ ರಿಸಲ್ಟ್ ಓರಿಯೆಂಟೆಡ್ ಲೈಬ್ರರಿಯನ್ನು ನಾವು ಸೃಷ್ಟಿ ಮಾಡಬೇಕು. ಫಲಿತಾಂಶಮುಖಿ ಗ್ರಂಥಾಲಯ ಅಂತ ಅದಕ್ಕೆ ಹೆಸರಿಟ್ಬಿಟ್ರು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಕುಡ್ಲಾ ಪ್ರಾದೇಶಿಕ ಆಫೀಸ್ ಫೀಟ್ ಆನ್ ಸ್ಟ್ರೀಟ್ ಪನ್ಪುನ ವಿಶೇಷ ಕಾರ್ಯಕ್ರಮವನ್ನು ದಿಗೊಂದುಂಡು. ಈ ಬಗೆಟ್ಟು ಬ್ಯಾಂಕ್ದ ಪ್ರಾದೇಶಿಕ ಮುಖ್ಯಸ್ಥರು ಮಹೇಶ್ ಮಾಹಿತಿ ಕೊರ್ದು ಒಂದು ಬ್ಯಾಂಕ್ದ ವಲಯ ಮುಖ್ಯಸ್ಥರು ರೇಣು ನಾಯರ್ರೆನ ಕನತ ಕಾರ್ಯಕ್ರಮ ಬ್ಯಾಂಕ್ ಬೇತೆ ಬೇತೆ ವರ್ಗಲಿನ ಜನಕ್ಲೆಗಾದ ದೀವನ್ನ ಯೋಜನೆಲೇನು ಜನಕ್ಲೆಗ್ ಪೊಲವು ಮಲ್ತ ಕೊರ್ಪುನ ಒಂದಿತ್ತ ಮುಖ್ಯ ಉದ್ದೇಶ ಅಂತ ತೆರಿಪಾಯರು. ಪೊಂಜ ಉದ್ಯಮಿಗಳಿಗಾದ ಯೂನಿಯನ್ ನಾರಿ ಶಕ್ತಿ ಗುತ್ತಿಗೆದಾರರಿಗೆ ವಿಶೇಷ ಸಾಲ ಯೋಜನೆ, ಯೂನಿಯನ್ ಲಿಕ್ಕಿ ಪ್ರಾಪರ್ಟಿ, ಸೌರ ಕರೆಂಟ್ ಘಟಕ ಸ್ಥಾಪನೆಗೆ ಯೂನಿಯನ್ ಸೋಲಾರ್, ಯೂನಿಯನ್ ಆಯುಷ್ಮಾನ್ ಪ್ಲಸ್ ಸಾಧನಗಳಿಗೆ ಸಾಲ, ಯೂನಿಯನ್ GST ಗೇನ್, ಯೂನಿಯನ್ MSME ಸುವಿಧಾ ಬೊಕ್ಕ ಬೇತೆ ಯೋಜನೆಗಳನ್ನು ಬ್ಯಾಂಕ್ ಪೊಲವು ಮಲ್ತದನಂದು ಮಹೇಶ್ ಪಂಡಿರು. ಯೂನಿಯನ್ ಬ್ಯಾಂಕ್ ಪ್ರಾದೇಶಿಕ ಒತ್ತ ಮುಖ್ಯಸ್ಥರು MS ಖುರೇಶಿ ಬೊಕ್ಕ ಬಾಕಿದಕ್ಕಲು ಈ ಪೊರ್ತುಡಿತ್ತರು. ನಾವು ನಮ್ಮ ಬ್ಯಾಂಕ್ ವತಿಯಿಂದ ಫೀಟ್ ಆನ್ ಸ್ಟ್ರೀಟ್ ಅನ್ನುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನು ಅಂತಂದರೆ, ಇವತ್ತು ಬಹಳಷ್ಟು ಜನರಿಗೆ ಬ್ಯಾಂಕ್ ಅಂದರೆ ಒಳಗಡೆ ಬಂದು ಅವ್ರ ಜೊತೆ ಮಾತಾಡಲಿಕ್ಕೆ ಮತ್ತು ಬ್ಯಾಂಕಿನ ಸವಲತ್ತನ್ನು ಪಡ್ಕೊಳ್ಳೋದಕ್ಕೆ ಭಾಳಷ್ಟು ಹಿಂಜರಿಕೆ ಇದೆ. ಆದ್ದರಿಂದ ನಮ್ಮ ಬ್ಯಾಂಕನ್ನು ಇನ್ನೂ ಮತ್ತಷ್ಟು ಬೆಳೆಸೋ ಉದ್ದೇಶದಿಂದ ನಾವು ಪ್ರತಿಯೊಂದು ಅಂಗಡಿಗಳಿಗೆ, ಪ್ರತಿಯೊಂದು ಮನೆಗಳಿಗೆ ಭೇಟಿ ನೀಡಿ ಬ್ಯಾಂಕಿನ ಬಗ್ಗೆ ಒಂದು ತಿಳುವಳಿಕೆಯನ್ನು ನೀಡುವಂಥದ್ದು, ಬ್ಯಾಂಕಿನಲ್ಲಿರುವಂಥ ಪ್ರಾಡಕ್ಟ್ಸ್ಗಳ ಬಗ್ಗೆ ತಿಳುವಳಿಕೆ ನೀಡುವಂಥದ್ದು, ಬ್ಯಾಂಕಿನಿಂದ ದೊರೆಯುವಂಥ ಎಲ್ಲ ಸವಲತ್ತುಗಳ ಬಗ್ಗೆ ತಿಳುವಳಿಕೆ ನೀಡುವಂಥದ್ದು ಮತ್ತು ಅವರನ್ನು ಬ್ಯಾಂಕಿಗೆ ಸ್ವಾಗತಿಸಿ ಅವರಿಗೆ ಬೇಕಾದಂಥ ಸವಲತ್ತುಗಳನ್ನು ಕೊಡುವ ಉದ್ದೇಶದಿಂದ ಈ ಫೀಟ್ ಆನ್ ಸ್ಟ್ರೀಟ್ ಅನ್ನುವ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ನಾವು ಇವತ್ತು ನಮ್ಮ ಎಲ್ಲ ಬ್ಯಾಂಕಿನ ಸಿಬ್ಬಂದಿಗಳು ಪ್ರತಿಯೊಂದು ಶಾಪಿಗೂ ಕೂಡ ಹೋಗಿ ಅಲ್ಲಿ ನಿಂತು ಅವರ ಕುಂದುಕೊರತೆಗಳನ್ನು ಆಲಿಸಿ ಅವರಿಗೆ ಬೇಕಾದಂಥ ಸವಲತ್ತುಗಳು ಅಂದರೆ ಅವರಿಗೆ ಕರೆಂಟ್ ಅಕೌಂಟ್ ಆಗಿರ್ಬೋದು, ಅಥವಾ ಸರ್ಕಾರದಿಂದ ಒದಗಿಸುವಂಥ ಮುದ್ರಾ ಸಾಲ ಸೌಲಭ್ಯವಾಗಿರ್ಬೋದು, ಅಥವಾ ಅವರಿಗೆ ಬೇಕಾದಂಥ SBI ಅಕೌಂಟ್ಗಳಾಗಿರ್ಬೋದು, ಅವರ ಮನೆಯವರಿಗೆ ಬೇಕಾದಂಥ SBI ಅಕೌಂಟ್ಗಳಾಗಿರ್ಬೋದು, ಅಥವಾ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ, ಈ ಎಲ್ಲ ಯೋಜನೆಗಳ ಮುಖ್ಯತೆಯನ್ನು ತಿಳಿಸಿಕೊಟ್ಟು ಅದನ್ನು ಎಲ್ಲ ಜನತೆಗೂ ಕೂಡ ಕೊಡುವ ಉದ್ದೇಶದಿಂದ ನಾವು ಈ ಫೀಟ್ ಆನ್ ಸ್ಟ್ರೀಟ್ ಮಾಡ್ತಾ ಇದ್ದೇವೆ. ಸೊ ಈ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಜನತೆ ಸಹಭಾಗಿಯಾಗಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಕೈ ಜೋಡಿಸಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಎಲ್ಲ ಸವಲತ್ತುಗಳನ್ನು ಪಡ್ಕೊಳ್ಬೇಕಂತ ಕೋರ್ಕೊಳ್ತಾರೆ. ಆನ್ ಫೀಟ್ ಆಫ್ ಸ್ಟ್ರೀಟ್ ವಿ ಆರ್ ಗಿವಿಂಗ್ products, we are explaining Union Bank products to all the customers on the feet at Baikampadi Industrial Estate. Our products are Union Suvidha for women entrepreneurs also. The rate of interest is less. We are giving under Union Progress. There is a scheme for women entrepreneurs. Union Mudra loan is there. We have got Union GST schemes, wherein depending upon the GST cycle maximum we can give 30% of GST return. We have got saving account products. We have got exclusively for women entrepreneurs. There is a women personal loans for professionals, those who are doctors, women doctors and advocates and professionals. We are giving up to 50 lakh
loan to professionals. ನಾನು 35 ವರ್ಷದಿಂದ ಈ ಬ್ಯಾಂಕಿನ ಕಸ್ಟಮರ್ ಆಗಿದ್ದೇನೆ. ನಾನು ಈಗ 20 ವರ್ಷದ ಹಿಂದೆ ನಾವೊಂದು ಶ್ರೀಶಕ್ತಿ ಗುಂಪನ್ನು ಮಾಡಿದ್ದೇವೆ, ಮಹಾಲಕ್ಷ್ಮಿ ಶ್ರೀಶಕ್ತಿ ಗುಂಪು. ಅದಕ್ಕೆ 7ನೇ ಸಲ ಈಗ ನಾವು ಲೋನಿಗೆ ಅಪ್ಲೈ ಮಾಡಿದ್ದೇವೆ. ಸರ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ಈ ಬ್ಯಾಂಕಿನ ವ್ಯವಹಾರ ತುಂಬ ಚೆನ್ನಾಗಿರ್ತದೆ. ಕಾಸರಗೋಡು ಜಿಲ್ಲೆ ಮಂಜೇಶ್ವರ ತಾಲೂಕುದ ಕಯ್ಯಾರ ಗ್ರಾಮಡು ಹಳ್ಳಿಗೊಬ್ಬುದ ಗಮ್ಮತ್ತು ಮಾತಿರ್ನಲ ಗುಮನ ಹೋಯ್ತಂಡು. ಕೆಸರು ಕಂಡುಡು ಈ ಗೊಬ್ಬುಲು ಮೂರ್ತಿ ಬತ್ತಂಡು. ಅವನು 1-2 ಗೊಬ್ಬುಲು ನಡತಿನತ್ತು ಬರಾಬರಿ 44 ಗೊಬ್ಬುಲು ಇತ್ತಂಡು. ಅವು ಮಾತ ಕೆಸರು ಕಂಡುಡು ಅಟ್ಟಣೆ ಆದಿತ್ತಂಡು. ಬಲ್ಲು ವೈಪುನ ಕಬಡ್ಡಿ, ಚೆಂಡು ಗೊಬ್ಬು, ಗೋಣಿ ಚೀಲ ಕಟ್ಟದ ಬಲಿಪು, ಪಿರ ಬಲಿಪು, ರಿಲೆ ಕೆಸರಡು ಪಾವುಲಿ ನಾಡುನು, ನಿಧಿ ನಾಡುನು, ಸೋಗೇಡು ಚಂಗೈನು ಒಯ್ತೊಂದು ಪೋಪನ ಪಂತ ಬೊಡೆದಿನ ದೆರ್ತೊಂದು ಬಲಿಪು ಇಂಚ ಕೆಸರಡು ಗೊಬ್ಬುಲು ನಡತಡು. ಕೆಸರು ಕಂಡ ನಿಲಿಕ್ಕೆ ಜನನೇ ಜನ ಐಟ್ ಹೊಸ ಕಂಡನಿ ಬೊಡಿದಿಡ್ದು ಬತ್ತಿನ 5 ವರ್ಷದ ಕಂಡನಿ ಬೊಡಿದಿಲ್ಲ ಪಂತಗು ಜೈದೇರು. ಪಂತ ಮುಗೀರಾನಗ ಪ್ರತಿಯೊರಿಯಗ್ಲ ಕೆಸರು ರಟ್ಟಾಯರು. ಕೆಸರು ಕಂಡುಡು ಪದ ನಲಿಕೆಲ ಇತ್ತಂಡು. ಜೋಕುಲುಂದಿಟ್ಟು ಪಾಲ್ದೆತ್ತೊಂಡೇರು. ಜೋಕ್ಲಿನ ಇಲ್ಲಲ್ದಕ್ಲು ಬಾಕಿ ಜೋಕ್ಲಿನ ಒಟ್ಟುಗು ತುಯರೆ ಸೇರ್ದಿತ್ತದು ಅಕುಲ್ಲ ನಲಿತದು ಖುಷಿ ಪಟ್ಟೊಂಡೇರು. ಬೆನ್ನಿದ ಸಾಧನೊಲಿನ ಪತ್ತೊಂದು ಕೆಸರು ಕಂಡುಡು ಪಥ ಸಂಚಲನ ಮಲ್ತದು. ಈ ಗದ್ಯಾಂತ ಗಮ್ಮತ್ತು ಪನ್ಪನ ಪುದರ್ದ ಈ ಕಾರ್ಯಕ್ರಮಗೂ ವಿಶೇಷ ರೀತಿಡು ಚಾಲನೆ ಕೊರಿಯರು. ಕೆಸರು ಕಂಡುಡು ಪಥ ಸಂಚಲನ ಬೆನ್ನಿದ ಸಾಧನೊಲಿನ ಪೊಲಬು ಮಲ್ತು ಕೊರ್ಪುನ ಕಲ್ಪನ ಪೊಂಜೋಕುಲು ನಲಿಕೆಡು ಬೆನ್ನಿ ಸಾಗುಳಿ ಮಹತ್ವದ ಪೊಲಬು ಮಲ್ತು ಕೊರ್ಪುನ ತುಳು ಸಂಸ್ಕೃತಿದ ಆಚಾರ ವಿಚಾರಲು ಅವಳು ಲಕ್ಕದು ತೋಜಿಂಡು. ಈ ಗಮ್ಮತ್ತಡು ಸುತ್ತಮುತ್ತದ ಕ್ರಿಶ್ಚಿಯನ್ ಸಮುದಾಯದ ಕುಲ್ಲ ಪಾಲ್ದೆತ್ತೊಂಡೇರು. ನನ್ನದ ಜನಾಂಗ ಮುಟ್ಟಲ ಬೆನ್ನಿ ಸಾಗುಲಿನ ಒರಿಪಾವನೆಗಾದ ಜೋಕ್ಲೆಗ್ ಹೆಚ್ಚೆಚ್ಚ ತರಬೇತಿ ಕೊರುಂಡು ಸಮಾಜುಡು ಸರ್ವೇರ್ಲ ಅನ್ನದಾತಗ ಮರ್ಯಾದೆ ಕೊರ್ಪನ ಕೆಲಸ ಮಲ್ಪೊಡುಂದು ಬರೋ ಕಲ್ಪನಕ್ಲೆಗ್ ಪಂಡದು ಕೋರುಂಡು. ಪೊಂಜೋನಕುಲು ಅಕ್ಲೆಕ್ಲಿನ ಇಲ್ಲಲ್ದ ಕೆಲಸ ಬುಡ್ದು ಗದ್ಯಾಂತ ಗಮ್ಮತ್ತಗ ಬೈದೇರು. ಅಂಜೋನಕುಲು ಅಕ್ಲಿನ ಬೇಲೆ ಬೊಕ ಒತ್ತಡ ಅಂಚಿ ಬರಿಕದಿದ್ದು ಬಾರಿ ಉಮೇದುಡು ಗೊಬ್ಬುದಡೆ ಬೈದೇರು. ಒಂಜಿ ದಿನದ ಗೊಬ್ಬು ಮಾತ್ರೆಗ್ಲ ಖುಷಿ ಕೊಡ್ತಂಡು. ನಿಚ್ಚಲ ಅವೇನೇ ಕಾಯ್ಡವನಂಚ ಆತಂಡು. ಕಯ್ಯಾರ್ ಚರ್ಚ್ನಲ್ಲಿ ಪ್ರಥಮ ಬಾರಿಗೆ ನಾವು ಚರ್ಚಿನ 209 ಕುಟುಂಬಗಳಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ನಾವು ಆಯೋಜಿಸಿದ್ದೆವು. ಮಕ್ಕಳಿಂದ ಹಿರಿಯ ನಾಗರಿಕರಿಗೆ ಎಲ್ಲರಿಗೂ ನಾವು ಆಟೋಟ ಸ್ಪರ್ಧೆಯನ್ನು ಆಯೋಜಿಸಿ ಇಲ್ಲಿ ತುಂಬ ಮಂದಿ ಬಂದು ಸಂತೋಷಪಟ್ಟಿದ್ದಾರೆ. ಚರ್ಚಿನ ಏಕತೆಗಾಗಿ ಎಲ್ಲ ನಮ್ಮ ಚರ್ಚಿನ ಬಾಂಧವರು ಒಟ್ಟು ಸೇರಿ ಆಟ ಆಡಿ ಸಂತೋಷಪಟ್ಟಿದ್ದಾರೆ. ಇಲ್ಲಿ ಕಯ್ಯಾರಿನಲ್ಲಿ ನಾವು ಫಸ್ಟ್ ಟೈಮ್ ಗದ್ಯಾನ್ ಗಮ್ಮತ್ ಪ್ರೋಗ್ರಾಮ್ ಮಾಡುವುದು. ಇದು ನಮ್ಮ ಹೊಸದಾಗಿ ಬಂದ ಫಾದರ್ ವಿಶಾಲ್ ಮೋನಿಸ್ ಅವರ ಲೀಡರ್ 60 ವರ್ಷ ಪ್ರಾಯ ಆದವರು ಸಹ ಇಲ್ಲಿದ್ದಾರೆ. ಹಾಗೆ ಒಟ್ಟಿಗೆ ನಾವು 8 ಟೀಮ್ಸ್ ಅಲ್ಲಿ ಈ ಇವೆಂಟ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಇಂಡಿವಿಜುವಲ್ ಗೇಮ್ಸ್ ಇದೆ, ಗ್ರೂಪ್ ಗೇಮ್ಸ್ ಇದೆ. ಕಯ್ಯಾರ್ ಚರ್ಚಿನ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಗದ್ಯಾನ್ ಗಮ್ಮತ್ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಖಂಡಿತವಾಗಿಯೂ ಈ ಕಾರ್ಯಕ್ರಮ ಒಂದು ಜನರ ಮನಸ್ಸನ್ನು ಗೆದ್ದ ಒಂದು ಕಾರ್ಯಕ್ರಮವಾಗಿದೆ. ಯಾಕೆಂದರೆ ಎಲ್ಲ ವರ್ಗದ ಜನರು ನೀವು ಇಲ್ಲಿ ನೋಡಬಹುದು. ಯಾಕೆಂದರೆ ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ಕಯ್ಯಾರ್ ಚರ್ಚಿನ ಇತಿಹಾಸದಲ್ಲಿ ಖಂಡಿತವಾಗಿಯೂ ಇಂದಿನ ದಿನವು ಒಂದು ಚರಿತ್ರೆಯನ್ನು ಸೃಷ್ಟಿಸುವುದು ಖಂಡಿತವಾಗಿದೆ. ಐತಾರ ವಾಮಂಜೂರು ಇಂಗ್ರೇಜಿದ ಸಭಾಂಗಣಡು ನಡತಿನ ಗುರುಪುರ ಬಂಟೇರ್ನ ಮಾತೃ ಸಂಘದ 10ನೇ ವರ್ಷದ ದಶಮಾನೋತ್ಸವ ಲೇಸಲು ಬಯ್ಯಗ ಮುಗಿತಲ ಸಭೆ ಅಟ್ಟಣೆ ಆದಿತ್ತಂಡು. ಸುದರ್ಶನ್ ಶೆಟ್ಟಿ ಎದ್ಕೊಂಡರು. ಮುಂಬೈದ ಹೇರಂಬ ಇಂಡಸ್ಟ್ರೀಸ್ದ ಕೂಳೂರು ಕನ್ಯಾಣ ಸದಾಶಿವ ಶೆಟ್ಟಿ ಮಲ್ಲ ಬಿನ್ನೆರಾದ ಪಾಲ್ದೆತ್ತೊಂದು ಪಾತಿರ್ದು ಬಂಟ ಸಮಾಜ ಒಗ್ಗಟ್ಟುಡುಪ್ಪುಡು. ಕುಡ್ಲದ ಮಾತೃ ಸಂಘಡು ಸಜ್ಜಿದ ಬಂಟರ ಭವನ ಆವಡು ಐಕಾದ ತಾನು ಸಮಾಜದ ಮುಖ್ಯಸ್ಥರನ್ನು ಸೇರ್ಸ ಒಂದು ಸಭೆ ಮಲ್ತದು ಮಲ್ಲ ಮಟ್ಟದ ಸಮಾಲೋಚನೆ ನಡಪಾವೆಂದು ಪಂಡೇರು. ಕುಡ್ಲದ ಬಂಟೇರ್ ಯಾನೆ ನಾಡವೀರ ಮಾತೃ ಸಂಘದ ಗುರ್ಕಾರ್ಯರು ಅಜಿತ್ ಕುಮಾರ್ ರೈ ಮಾಲಾಡಿ ಪಾತಿರ್ದು ಕಟ್ವಣ ಕಟ್ಟುನಿಟ್ಟು ಒಂತೆ ಕಡಿಸದನು ಆಂಡಲ ಸಮಾಜದ ಸರ್ವೇರ್ನಲ ಸೇರ್ಸ ಒಂದು ಭವನ ಕಟ್ಟರೆ ಗುರ್ಕಾರ್ಯರಾದ ತಾನು ತಯಾರಾದುಲ್ಲೆ ಎಂದು ಪಂಡಿರು. ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಮಲ್ಲ ಬಿನ್ನೆರಾದ ಪಾಲ್ದೆತ್ತೊಂದು ಕಾರ್ಯಕ್ರಮವನ್ನು ಉದ್ದೇಶಿಸಾದ ಪಾತಿರಿಯರು. ಹುಬ್ಬಳ್ಳಿ ಧಾರವಾಡ ಬಂಟೇರ್ನ ಸಂಘದ ಗುರ್ಕಾರ್ಯರು ಸುಗ್ಗಿ ಸುಧಾಕರ್ ಶೆಟ್ಟಿ, ಪಿಂಪ್ರಿ ಚಿಟ್ ಫಂಡ್ದ ಬಂಟೇರ್ನ ಸಂಘದ ಗುರ್ಕಾರ್ಯರು ರಾಕೇಶ್ ಶೆಟ್ಟಿ,
ಥಾಣೆ ಬಂಟೆರ್ನ ಸಂಘದ ದುಂಬುದ ಗುರ್ಕಾರ್ಯರು ವೇಣುಗೋಪಾಲ ಶೆಟ್ಟಿ, ಮುಂಬೈ ಚಿನ್ನರ ಬಿಂಬದ ವಿಜಯಕುಮಾರ್ ಶೆಟ್ಟಿ ತೋನ್ಸೆ ಬಿನ್ನಿರಾದಿತ್ತರು. ಬುಳಿಚಿಲ್ಪರ ಬಿನ್ನಿದಾರು ನವೀನ್ ಶೆಟ್ಟಿ ತಿರುವೈಲ್ ಗುತ್ತಿಗೆದಾರರಿಗೂ ತಮ್ಮನದ ಮರ್ಯಾದೆ ಮಲ್ತೆರು. ಯಕ್ಷಗಾನ ಕಲಾವಿದರು ದೀಪಕ್ ಶೆಟ್ಟಿ ಲಿಂಗಮಾರ್ ಗುತ್ತುದಾರರಿಗೆ ಮೆಚ್ಚುಗೆದ ಮರ್ಯಾದೆ ಮಲ್ತೆರು. ಸಂಘದ ಗುರ್ಕಾರ್ಯರು ಸಂತೋಷ್ ಶೆಟ್ಟಿ ಶೆಡ್ಡೆ ಗುರ್ಕಾರ್ಮೆ ವಹಿಸದಿತ್ತರು. ಬರೋಕಲ್ಪೆರೆ ಪಣವು ಸಹಾಯ ಕೊರ್ಪುನ ಬೇತೆ ಸಮಾಜದ ಜೋಕ್ಲಿಗೆ ಮರ್ಯಾದೆ ಪಣವು ಪಟ್ಟುನ 10ನೇ ಬೊಕ್ಕ 12ನೇ ಕ್ಲಾಸ್ ಪಾಸ್ ಆಯ್ನ ಜೋಕ್ಲಿಗೆ ತಮ್ಮನದ ಮರ್ಯಾದೆ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಅಟ್ಟಣೆ ಆದಿತ್ತಲು. ದಶಮಾನೋತ್ಸವ ಲೆಕ್ಕಡು ಅಟ್ಟಣೆ ಮಲ್ತಿನ ಯುವ ಸಂಭ್ರಮ ಬಂಟೆರ್ನ ಸಂಗೊಲಿನ ನಲಿಕೆದ ಪಂತುಡು ಗಿಂದಿನ ಬಂಟ್ವಾಳ ಬಂಟೆರ್ನ ಸಂಘ, ಜಪ್ಪು ಬಂಟೆರ್ನ ಸಂಘ, ಜಪ್ಪು ಮುಗೀರ್ ಬಂಟೆರ್ನ ಸಂಘ ಬೊಕ್ಕ ಉಳ್ಳಲ್ಲ ಬಂಟೆರ್ನ ಸಂಗೊಲೆಗ್ ಒಂಜೇ ರಡ್ಡು ಮೂಜಿ ಬೊಕ್ಕ 4ನೇ ಇನಾಮು ಸಂದಡು. ಕುಡ್ಲಾ ತಾಲೂಕು ಬಂಟೆರ್ನ ಸಂಘದ ಗುರ್ಕಾರ್ಯರು ರವಿರಾಜ್ ಶೆಟ್ಟಿ, ರಘು ಶೆಟ್ಟಿ, ದೇವಿಚರಣ್ ಶೆಟ್ಟಿ, ಸಂಜಿತ್ ಶೆಟ್ಟಿ, ಜಯರಾಮ್ ರಾಯ್, ಜಯಚಂದ್ರ ಶೆಟ್ಟಿ, ಸಂಘದ ಒತ್ತ ಗುರ್ಕಾರ್ಯರು ಪ್ರವೀಣ್ ಆಳ್ವ ಪಾಲ್ದೆತ್ತೊಂಡೆರು. ಅರ್ಪಿತಾ ಶೆಟ್ಟಿ ಕಾರ್ಯಕ್ರಮ ಸುಧಾರ್ತೆರು. ಬಂಟ ಸಮಾಜ ಈತದ ಯಂಗ್ಸ್ಟರ್ಸ್ ಎಲ್ಲೇ ಜೋಕುಲು ಪೊಂಜೋಕುಲು ಅನ್ಜೋಕುಲು ಈತ ಎಡ್ಡೆ ಪ್ರತಿಭಾವಂತ ಜೋಕುಲುಳ್ಳೇರು ಆಕಲೆ ನಮ್ಮ ಸಂಸ್ಕೃತಿ ನಾವು ಕೊರ್ದು ಬಂಟ ಸಮಾಜ ತುಂಬ ಗಟ್ಟಿ ಮಲ್ಪೊಂಡು ಅನ್ಪೊಂಜಿ ಎನ್ನ ಮಾತೆರಲ್ಲ ಒಂಜಿ ಕಳಕಳಿ ದಯವಂಡ ಇನಿ ಎಡ್ಡೆ ಕೆಲಸ ಮಲ್ತಾರೆ ನೆಕ್ಲು ಜವನೇರ ಪೂರ ಸೇರ್ಸಾದು ಸಂಘ ಸಂಸ್ಥೆ ಸೇರ್ಸಾದು ಆಕಲ್ನ ಪ್ರತಿಭೆಗೆ ಎನ್ಕರೇಜ್ಮೆಂಟ್ ಪ್ರೋತ್ಸಾಹ ಕೊಡ್ತಾರೆ. ಅಂಚನೆ ಸ್ಪೋರ್ಟ್ಸ್ ಇಡ್ಲ ಕೊರಡು ಬೊಕ್ಕ ಪಾಪದಾಕ್ಲೆಗೆ ನೆಕ್ಲೆ ಜೋಕ್ಲೆಗೆ ಕೊರ್ನ ನಿವೇಶನ ಇಂಚಿನ ಕೊಡ್ತಾರ, ಸಹಕಾರ ಕೊಡ್ತಾರೆ ಜೋಕ್ಲೆಗೆ ಕಷ್ಟೊಡಿತನಕ್ಲೆಗೆ ಅವೇ ಅನ್ನು ಸುರುವೆ ಬಂತೆ ಇರುವಲ್ಲೆಗ BPL ಉಪ್ಪೇರು ಬಲ್ಲಿ ಬಂತೆ ಅನ್ನು 2030 ಮುಟ್ಟ ನಮಕು BPL ವಿದಾಯ ಬರೋಡು ಅಂಡ BPL ಹಾಕ್ಲಿಕ್ಕೆ ಒರೇರು ಅಲ್ಲಿಂದತ್ತು BPL ಉಪ್ಪೇರನೇ ಅಲ್ಲಿ ಅವು ಅಂಚನ ಆ ಲೆವೆಲ್ದ ಲೋ ಲೆವೆಲ್ದ ಉಪ್ಪೇರಲ್ಲಿ ಐಕೆ ನಮ್ಮ ಇತ್ತನ ಹಾಕಲು ಐನಾತು ಸಹಕಾರ ಮಲ್ತದ್ದು BPL ಲೆವೆಲ್ದ ಹಾಕ್ಲಿಕ್ಕೆ ಮಿತ್ತುಗ ನಮ್ಮ ಅಂಚಿನ ಒಂಜಿ ಮಲ್ಲ ಕಾರ್ಯವು ಮಹತ್ ಕಾರ್ಯ ಒಂದೊಂಜಿ ಖಾಲಿ ಅನ್ನೊಂಜಿ ಕನಸು ಮಲ್ಪೋಡು ಮಾಡಿದೆ ಅವು ಎಂಚ ಮಲ್ಪೋಡು ಮಂಡ ಮಾತೆಲ್ಲ ಸೇರ್ದು ಮಲ್ಪಡಾತೆ ಮಾತೆಲ್ಲ ಸೇರ್ದು ಮಲ್ಪನಂಚಿನ ಕೆಲಸ ಮಲ್ಪಗ ಬಂಟ ಸಮಾಜ ಇನಿಯಂತೆ ಮಾತು ಒಗ್ಗಟ್ಟು ಆವೊಂದುಂಡು ಈ ಕಾಲಘಟ್ಟಡು ಒಂಜಿ ಕಾಲೋಡು ನಮ್ಮ ಇಲ್ಲದ ಬಿಲ್ಡಿಂಗ್ ಅಂದು ಎಂಚಿನ ಧರ್ಮದೇವಿಯ ಕಾರ್ಯಕ್ರಮ ಅನಗ ನಮ್ಮ ಪುಂಡಿ ಪಣವ ಪುಂಡಿ ಹರಿಯ ಪಾಡೋಂತ ಇನಿ ಮಾತ್ರ ಸಂಘ ಪಂಡ ಅಪ್ಪೆ ಸಂಘ ಇಡೀ ಜಗತ್ತುಡು ಎದೇ ಸಂಘ ಅದುಪ್ಪಡು ಒವೇ ಸಂಘಪ್ಪಡು ಅವು ಸ್ಥಾಪನೆ ಆಯ್ರೆ ಪ್ರೇರಣೆ ನಮ್ಮ ಹಿರಿಯಕ್ಕಳು ಕೊಡ್ತೀರ 115 ವರ್ಷದ ತುಂಬು 23 ಸುದೇನು ಓಡೋಡು ಕಡತ್ತದು ನಡತೊಂದು ಬತ್ತದು ಬೋರ್ದ ಗಾಡಿ ಬತ್ತದು ಸುಳ್ಯರ್ದು ಬತ್ತಿನ ಕುಂದಾಪುರದ ಅಕುಲು ಒಟ್ಟ ಅಕುಲು ಸೇರ್ದು ಮೂಜಿ ಜಿಲ್ಲೆಡ್ಲ ಭೂಮಿನಲ್ಲಿ ಮಲ್ತದು ಹಾಸ್ಟೆಲ್ಲನ್ನು ಕಟ್ಟದು ನಮ್ಮ ಸಮಾಜ ಒಂಜಿ ವಿದ್ಯಾವಂತ ಸುಸಂಕತ ಸಮಾಜ ಆತನ ಪನ್ಪಿನಕ್ಕೆ ಮುಖ್ಯ ಕಾರಣ ನಮ್ಮ ಹಿರಿಯಕುಲು ನಮ್ಮ ಇತ್ತೆ ಎಂಜಿನ ಮಲ್ತನ್ನಲ್ಲ ನಮ್ಮ ಇನಿ ಪೂರ ದುಡ್ಡು ತೀರ್ಕೊಂಡು ಅಂತೆ ಆ ಕಾಲೋಡು ಅಂಚಿನ ದುಡ್ಡು ಇಜ್ಜಾದ್ರು ಅಕಲ್ನ ಬಡಿದಿ ಬಾಲ್ಲು ತಿನ್ಪಿನ ದುಡ್ಡು ಅಕುಲು ಸಮಾಜ ಕೊಡ್ದು ನಮ್ಮ ಸಮಾಜದ ಹಿತದೃಷ್ಟಿ ಈತ ಮಲ್ಲ ಕೆಲಸದಲ್ಲಿ ಮಲ್ತಿದ್ದೀರಿ ಇನ್ನಿದಲ್ಲ 100 ಗಟ್ಟಲೆ ಕೋಟಿದ ಸೊತ್ತನ್ನು ಮಲ್ತಿದ್ದೀರಿ. ಬಹುಶಃ ನಮ್ಮ ಗುರುಪುರ ಬಂಟರ ಸಂಘದಿಂದ ಈ ದಶಮಾನೋತ್ಸವದ ಸಮಾರಂಭದ ಈ ಸಮಯದಲ್ಲಿ ಒಂದು ದೊಡ್ಡ ಕಟ್ಟಡವನ್ನು ಕಟ್ಟಬೇಕು ಅನ್ನುವಂಥ ಮಹದಾಸೆಯೊಂದಿಗೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಜಾಗವನ್ನು ತೆಗೆದುಕೊಂಡಿದ್ದಾರೆ. ಖಂಡಿತ ಶಾಸಕನಾಗಿ ನಾನು ನಿಮ್ಮೊಂದಿಗೆ ಖಂಡಿತ ಇದ್ದೇನೆ. ನನ್ನ ಅಳಿಲು ಸೇವೆ ನಿಮ್ಮೊಂದಿಗೆ ಸದಾ ಇದೆ ಅನ್ನುವಂಥ ಮಾತನ್ನು ಸಹ ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಾವು ದೊಡ್ಡ ಸಂಖ್ಯೆಯಲ್ಲಿರುವಂಥ ಈ ಜಾತಿ ಸಮಾಜಗಳೇನಿದೆ ದೊಡ್ಡ ಸಂಖ್ಯೆಯಲ್ಲಿರುವಂಥದ್ದು ಬಂಟ ಸಮಾಜ ಇರ್ಬೋದು, ಬಿಲ್ಲವ ಸಮಾಜ ಇರ್ಬೋದು, ದೊಡ್ಡ ಸಂಖ್ಯೆಯಲ್ಲಿರುವಂಥ ಜಾತಿ ಸಮಾಜಗಳು ಬೇರೆ ಸಣ್ಣ ಸಂಖ್ಯೆಯಲ್ಲಿರುವಂಥ ಸಮಾಜದ ಯಾರು ಇದೆ ಅವರನ್ನು ಸಹ ರಕ್ಷಿಸುವಂಥ ಕೆಲಸವನ್ನು ಅವರೊಂದಿಗೆ ನಾವು ಸೇರಿಸಿಕೊಂಡು ಅವರನ್ನು ಸಹ ಮುಖ್ಯವಾಹಿನಿಗೆ ತರುವಂಥ ಪ್ರಯತ್ನವನ್ನು ದೊಡ್ಡ ಜಾತಿ ಸಂಘಗಳು ಮಾಡಬೇಕಾದಂಥ ಅವಶ್ಯಕತೆ ಖಂಡಿತ ಇದೆ. ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ ಅನ್ನೋದು ನನಗೆ ಈಗ ತೋರಿ ಬರ್ತಾ ಇದೆ. ಒಳ್ಳೆ ವಿಷಯ. ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪುರ್ತಗು ನಮ್ಮ ಕುಡ್ಲ ತುಳು ವಾರ್ತೆಲು ಸಲ್ಮೇರು.